ವರ್ಷದ ಹಿಂದೆ ಮಂಗಳೂರಿಗೆ ಪೂನಾದಿಂದ ತರಲಾಗಿದ್ದ ಟಿ-55 ಹಳೆ ಯುದ್ಧ ಟ್ಯಾಂಕ್ ಅನ್ನು ಕೊನೆಗೂ ಕದ್ರಿಯ ಹುತಾತ್ಮರ ಸ್ಮಾರಕದ ಒಳಗೆ ಸ್ಥಳಾಂತರಿಸಲಾಗಿದೆ. ವರ್ಷದ ಹಿಂದಷ್ಟೇ ಇದನ್ನು ತಂದು ಕದ್ರಿ ಸರ್ಕಿಟ್ ಹೌಸ್ ಬಳಿ ಇರಿಸಲಾಗಿತ್ತು. ಭಾರತೀಯ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದ್ದ ಹಳೆ ಟ್ಯಾಂಕ್ ಇದಾಗಿದ್ದು, ಯುದ್ಧದಿಂದ ನಿವೃತ್ತಿ ಬಳಿಕ ಪೂನಾದ ಕಿರ್ಕಿ ಡಿಫೆನ್ಸ್ ಡಿಪೋದಲ್ಲಿ ಇರಿಸಲಾಗಿತ್ತು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಮನವಿಯಂತೆ ಮಂಗಳೂರಿನಲ್ಲಿ ಈ ಟ್ಯಾಂಕ್ ಅನ್ನು ಸ್ಫೂರ್ತಿದಾಯಕ ಪ್ರದರ್ಶನಕ್ಕೆ ಇರಿಸುವುದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮತಿಯನ್ನ ಕೊಟ್ಟಿದ್ರು. ಇದನ್ನು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಮಂಗಳೂರಿಗೆ ಕಳೆದ ವರ್ಷ ಟ್ರೇಲರ್ ಲಾರಿಯಲ್ಲಿ ತರಲಾಗಿತ್ತು. ಪ್ರಸ್ತುತ ಪಾಲಿಕೆ ವತಿಯಿಂದಲೇ ಇದನ್ನ ನಿರ್ವಹಿಸಲಾಗ್ತಾ ಇದ್ದು, ಕದ್ರಿ ವಾರ್ ಮೆಮೋರಿಯಲ್ ಬಳಿ ಇದಕ್ಕೆ ವೇದಿಕೆ ನಿರ್ಮಿಸಿ ಪ್ರದರ್ಶನಕ್ಕೆ ಇರಿಸಲಾಗುತ್ತಿದೆ. ಬುಧವಾರ ಸಂಜೆ ಕ್ರೇನ್ ಬಳಸಿ ಟ್ಯಾಂಕ್ ಅನ್ನು ವ್ಯವಸ್ಥಿತವಾಗಿ ವೇದಿಕೆಯ ಮೇಲೆ ಇರಿಸಲಾಯಿತು. ಸುಮಾರು 38 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೇದಿಕೆಯನ್ನ ನಿರ್ಮಿಸಲಾಗಿದೆ. ಅಲ್ಲದೆ ಟ್ಯಾಂಕ್ ಅನ್ನು ಪೂರ್ಣ ದುರಸ್ತಿ ಮಾಡಿ ಪೇಂಟಿಂಗ್ ಕೂಡ ಮಾಡಲಾಗಿದೆ. ಒಂದು ಕೋಟ್ ಪೇಂಟಿಂಗ್ ಬಾಕಿ ಇದ್ದು, ಅದಾದ ಬಳಿಕ ಟ್ಯಾಂಕ್ ವೀಕ್ಷಣೆಗೆ ಅನಾವರಣ ಮಾಡುವವರೆಗೂ ಅದನ್ನು ಮುಚ್ಚಿ ಇರಿಸಲಾಗುತ್ತದೆ. ಯುದ್ಧದಲ್ಲಿ ಬಳಕೆಯಾದ ಟ್ಯಾಂಕ್ ಮತ್ತಿತರ ಆಯುಧಗಳನ್ನು ಸಾಮಾನ್ಯವಾಗಿ ಎಲ್ಲಾ ದೇಶಗಳಲ್ಲೂ ವಾರ್ ಟ್ರೋಫಿ ರೀತಿಯಲ್ಲಿ ಇರಿಸಲಾಗುತ್ತದೆ. ಇದನ್ನು ಪ್ರದರ್ಶಿಸುವ ಮೂಲಕ ಯುವ ಜನರಲ್ಲಿ ಸ್ಫೂರ್ತಿ ತುಂಬುವುದಕ್ಕೆ ಇದು ಸಹಾಯವಾಗಲಿದೆ. ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸ. ಅಂದು ಈ ಟ್ಯಾಂಕ್ ಅನ್ನ ವೀಕ್ಷಣೆಗೆ ಅನಾವರಣ ಮಾಡಲಾಗುವುದು ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ತಿಳಿಸಿದ್ದಾರೆ.